ಮಹಿಳೆಯೊಬ್ಬರು ಏಕಾಂಗಿಯಾಗಿ ಹೆಬ್ಬಾವಿನ ರಕ್ಷಣೆ ಮಾಡಿದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ನಡೆದಿದ್ದು, ಮಹಿಳೆಯ ಹೆಸರು ಶೋಭಾ ಅನ್ನೋದು ವಿಡಿಯೋದಿಂದ ಗೊತ್ತಾಗಿದೆ. ಒಳ ರಸ್ತೆಯೊಂದರ ಬಳಿ ಬೆಕ್ಕನ್ನ ಬೇಟೆಯಾಡಿದ ಹೆಬ್ಬಾವಿನ ಬಾಲ ಹಿಡಿದು ಎಳೆದ ಮಹಿಳೆ ಬೆಕ್ಕಿನ ರಕ್ಷಣೆಗೆ ಮುಂದಾಗಿದ್ದಾರೆ. ಆದರೆ ಆ ವೇಳೆಗಾಗಲೇ ಬೆಕ್ಕು ಅರೆಜೀವಗೊಂಡಿದ್ದು, ಹೆಬ್ಬಾವನ್ನ ಹಿಡಿದು ಸುರಕ್ಷಿತ ಅರಣ್ಯಕ್ಕೆ ಬಿಡಲಾಗಿದೆ. ಗಂಡಸರು ಸೇರಿ ಅನೇಕ ಜನರು ಅಲ್ಲಿದ್ರೂ ಹೆಬ್ಬಾವು ಹಿಡಿಯಲು ಮುಂದಾಗಿಲ್ಲ. ಕನಿಷ್ಠ ಬಾಲ ಹಿಡಿದುಕೊಳ್ಳಿ, ನಾನು ತಲೆ ಭಾಗ ಹಿಡಿತೇನೆ ಅಂದ್ರೂ ಕೂಡ ಯಾರು ಕೂಡ ಆ ಧೈರ್ಯ ಮಾಡಿ ತೋರಿಸಿಲ್ಲ. ಏನೋ ಗೋಣಿ ಹಿಡಿಯಲು ಕೂಡ ಜನ ಹಿಂದೆ ಮುಂದೆ ನೋಡಿದ್ದಾರೆ. ತನ್ನ ಬಾಲವನ್ನು ಹಿಡಿದಿದ್ದ ಶೋಭಾ ಅವರ ಮೇಲೆ ದಾಳಿ ಮಾಡಲು ಹೆಬ್ಬಾವು ಅನೇಕ ಬಾರಿ ಯತ್ನಿಸಿದೆ. ಆದರೆ ಪಟ್ಟು ಬಿಡದ ಶೋಭಕ್ಕ ಹೆಬ್ಬಾವಿನ ಬಾಲ ಹಿಡಿದು ಅತ್ತಿತ್ತ ಓಡಿ ತಪ್ಪಿಸಿಕೊಂಡಿದ್ದಾರೆ. ಕೊನೆಗೂ ಯುವಕನೊಬ್ಬ ಕೋಲಿನ ಸಹಾಯದಿಂದ ಹೆಬ್ಬಾವಿನ ತಲೆಯನ್ನ ಲಾಕ್ ಮಾಡಿದ್ದಾನೆ. ಬಳಿಕ ಹೆಬ್ಬಾವಿನ ತಲೆ ಬಾಲ ಹಿಡಿದು ಗೋಣಿ ಚೀಲಕ್ಕೆ ತುಂಬಿಸಿದ್ದಾರೆ. ಶೋಭಾ ಎಂಬ ಮಹಿಳೆಯ ಈ ವಿಡಿಯೋ ವೈರಲ್ ಆಗಿದ್ದು, ಅವರ ಧೈರ್ಯವನ್ನ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಆಯ್ತು ಅದ್ದಲ್ಲೇ किती